ಹೊಸ ಆಶೋತ್ತರಗಳಿಗೆ ಸ್ಪಂದಿಸಬೇಕಾಗಿದೆ. ಜನರ ನಿರೀಕ್ಷೆ ಬಹಳ ಜಾಸ್ತಿ ಇದೆ. ಸರ್ಕಾರ ಈ ದುರ್ಬಲ ವರ್ಗದ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರ ಆಶೋತ್ತರಗಳನ್ನು ಅರ್ಥ ಮಾಡಿಕೊಂಡು ನಾನು ಪೂರ್ಣ ಪ್ರಮಾಣದ ಎರಡು 2023-24 ನಾನು ಬಳಸುತ್ತಿದ್ದ ಬಜೆಟ್ನ ಗಾತ್ರ 3,27,747 ಕೋಟಿ ರೂಪಾಯಿ. 3,27,747 ಕೋಟಿ ರೂಪಾಯಿ. 22-23ರಲ್ಲಿ ಬಳಸಿದಂಥ ಬಜೆಟ್ 2,65,723 ಅವರು ಚುನಾವಣಾ ಬಜೆಟ್ ಬಳಸಿದ್ದು ಚುನಾವಣಾ 3,09,182 ಕೋಟಿ. ಈ ಬಜೆಟ್ 5 ಗ್ಯಾರಂಟಿಗಳು ನಾವು ಜನತೆಗೆ ಕೊಟ್ಟಿದ್ದಂಥ ಆಶ್ವಾಸನೆ 5 ಗ್ಯಾರಂಟಿ ಮತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಕೆಲವು ಭರವಸೆಗಳು. ಈ ಭರವಸೆಗಳನ್ನು ಒಳಗೊಂಡಿರ್ತಕ್ಕಂಥ ಜಾರಿ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಬಜೆಟ್ ನಮ್ಮ ಗ್ಯಾರಂಟಿಗಳಿಗೆ ಈ ವರ್ಷದ ಉಳಿದ ಅವಧಿಗೆ ಬೇಕಾಗಿರ್ತಕ್ಕಂಥ ಹಣ 5 ಗ್ಯಾರಂಟಿಗಳಿಗೆ ಈ ವರ್ಷದಲ್ಲಿ ಬೇಕಾಗಿರ್ತಕ್ಕಂಥ ಹಣ 35,410 ಕೋಟಿ. 35,410 ಕೋಟಿ ಒಟ್ಟು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಹಣ
52,000 ಕೋಟಿಗೂ ಹೆಚ್ಚು. 50,000 ಕೋಟಿಗೂ ಹೆಚ್ಚು ವಾರ್ಷಿಕ ಖರ್ಚು ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಾಗ ಒಟ್ಟು ಸರ್ಕಾರದ ಮೇಲೆ ಹೊರೆ 52,000ಕ್ಕೂ ಹೆಚ್ಚು. ವಿರೋಧ ಪಕ್ಷದವರು ದುಡ್ಡೆಲ್ಲಿಂದ ತರ್ತಾರೆ, ಹೇಗೆ ಹೊಂದಿಸ್ತಾರೆ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಈ ದೇಶದ ಪ್ರಧಾನಿಯಾಗಿದ್ದರು 9 ವರ್ಷ ಪ್ರಧಾನಿಗಳಾಗಿ ಈ ಮಾತುಗಳನ್ನು ಆಡಿದ್ದಾರೆ. ನಾನು ಗ್ಯಾರಂಟಿಗಳನ್ನು ಕೊಟ್ಟಾಗ ಹೇಳ್ತಾ ಇದ್ದೆ, ಈಗಲೂ ಹೇಳ್ತೀನಿ, ನಾವು ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹಣ ಒದಗಿಸ್ತೀವಿ, ಹಣ ಕ್ರೋಢೀಕರಣ ಮಾಡ್ತೀವಿ, ಎಲ್ಲ ಈ ಗ್ಯಾರಂಟಿಗಳನ್ನು ಕೂಡ 100ಕ್ಕೆ 100 ಜಾರಿಗೊಳಿಸ್ತೇವೆ. ಹೇಳಿದ್ದು ಬಹುಶಃ ನಮ್ಮ ಮಾತಿನಂತೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಬಹುಶಃ ನೀವು ಕೂಡ ಬಜೆಟ್ ಓದುವಾಗ ನೋಡಿದ್ದೀರಿ, ಬಜೆಟ್ ಪುಸ್ತಕನೂ ಕೂಡ ನೋಡಿದ್ದೀರಿ. ಎಲ್ಲ 5 ಗ್ಯಾರಂಟಿಗಳಿಗೂ ಕೂಡ ಹಣ ಅಲೋಕೇಟ್ ಮಾಡಿದ್ದೀವಿ. 5 ಗ್ಯಾರಂಟಿಗಳಿಗೂ ಕೂಡ ಹಣ ಒದಗಿಸಿದ್ದೀವಿ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗದ ರೀತಿ ನೋಡ್ಕೊಂಡಿದ್ದೀವಿ. ಅದರ ಜೊತೆಗೆ ಬಜೆಟ್ ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಸುಮಾರು ಎಷ್ಟು ಕಾರ್ಯಕ್ರಮ 76 ಕಾರ್ಯಕ್ರಮಗಳನ್ನು ಜಾರಿ ಕೊಡಲಿಕ್ಕೆ ಘೋಷಣೆ ಮಾಡಿದ್ದೀನಿ. 76 ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು ಘೋಷಣೆಯನ್ನು ಕೂಡ ಮಾಡಿದ್ದೀನಿ. ನನ್ನ ಬಜೆಟ್ನಲ್ಲಿ ಅವೆಲ್ಲವೂ ಕೂಡ ಸೇರಿದ್ದಾವೆ. ಅದಕ್ಕೆ ದುಡ್ಡು ಕೂಡ ಅಲೋಕೇಟ್ ಮಾಡಿದ್ದೀವಿ. ನಮ್ಮ ಗ್ಯಾರಂಟಿಗಳಾದಂಥ ಗೃಹಲಕ್ಷ್ಮಿ, ಇದು 1,30,00,000 ಕುಟುಂಬಗಳನ್ನು ಕವರ್ ಮಾಡ್ತದೆ. 1,30,00,000 ಕುಟುಂಬಗಳು, ಮಹಿಳಾ ಕುಟುಂಬದ ಯಜಮಾನಿ, ಅವರಿಗೆ 1,30,00,000 ಕುಟುಂಬದ ಯಜಮಾನಿಯನ್ನ ಒಳಗೊಂಡಿರ್ತದೆ. ಇದಕ್ಕೆ ಖರ್ಚಾಗ್ತಕ್ಕಂಥ ಹಣ ಈಗ ಉಳಿದ ಅವಧಿಗೆ 17,500 ಕೋಟಿ ರೂಪಾಯಿಗಳು. 17,500 ಕೋಟಿ ರೂಗಳು. ಒಟ್ಟು ಎಷ್ಟು ಇಡೀ ವರ್ಷಕ್ಕೆ ಆಗೋದು? 26,250.
26,250 ಕೋಟಿ. ಇದು ಈಗಾಗಲೇ ನೋಂದಣಿ ಕೆಲಸ ಪ್ರಾರಂಭ ಆಗಿದೆ. 16ರಿಂದ ನೋಂದಣಿ ಕೆಲಸ ಪ್ರಾರಂಭ ಆಗ್ತದೆ. ಆಗಸ್ಟ್ 15ಕ್ಕೆ ಮುಕ್ತಾಯ ಆಗ್ತದೆ. ಸ್ವಾತಂತ್ರ್ಯ ದಿನೋತ್ಸವ ಅಥವಾ ಅದರ ನೆಕ್ಸ್ಟ್ ಡೇ ಮೊದಲನೇ ಕಂತು ಬಿಡುಗಡೆ ಆಗ್ತದೆ. ಅಂದರೆ ಕುಟುಂಬದ ಮಹಿಳೆಗೆ 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ, ವಾರ್ಷಿಕ ಅಲ್ಲ, ತಿಂಗಳಿಗೆ 2,000 ರೂಪಾಯಿ ಮಹಿಳಾ ಯಜಮಾನಿಗೆ ಅವರ ಅಕೌಂಟಿಗೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಯಾಕೆ ವಿಳಂಬ ಆಗಿದೆ ಅಂತಂದರೆ, ಘೋಷಣೆ ಮಾಡಿದ್ರು ಕೂಡ ಯಾಕೆ ವಿಳಂಬ ಆಗಿದೆ ಅಂತಂದರೆ, ಅವರ ಆಧಾರ್ ಕಾರ್ಡು ಮತ್ತು ಅಕೌಂಟು ಜೋಡಿಸ್ಬೇಕಾಗ್ತದೆ. ಆ ಕಾರಣದಿಂದ ವಿಳಂಬ ಆಗಿದೆ. ಆಗಸ್ಟ್ 15 ಅಥವಾ 16 ಮಹಿಳಾ ಯಜಮಾನಿಗೆ ನಾವೇನು ಗುರುತಿಸಿರ್ತೀವಿ, ಅವರು ಅರ್ಜಿನೂ ಕೂಡ ಕೊಟ್ಟಿರ್ತಾರೆ. ಅದಕ್ಕೂ ಟೀಕೆ ಮಾಡಿದ್ದಾರೆ. ಸೊಸೆಗೋ ಅತ್ತೆಗೋ, ಅತ್ತೆಗೋ ಸೊಸೆಗೋ. ವಿರೋಧ ಪಕ್ಷದವರು ಅತ್ತೆಗೋ ಸೊಸೆಗೋ. ನಾವು ಹೇಳಿದ್ದೀವಿ, ಯಾರು ಅವ್ರು ಕೊಡ್ತಾರೆ ನೋಂದಾಯಿಸ್ತಾರಲ್ಲ, ಅತ್ತೆ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅಂತ ಕೊಡ್ತಾರೋ ಅವ್ರಿಗೆ ಕೊಡ್ತೀವಿ. ವೆದರ್ ಶಿ ಮೇ ಬಿ ಎ ಡಾಟರ್ ಇನ್ ಲಾ ಆರ್ ಮದರ್ ಇನ್ ಲಾ. ಹೆಚ್ಚಾಗಿ ಯಜಮಾನಿ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಅತ್ತೆನೇ ಇರ್ತಾರೆ. ಇದು ಅದರಲ್ಲೂ ಕೂಡ ಉಳಿ ಹಿಂಡಕ್ಕೆ ನೋಡ್ತಾರೆ, ಅತ್ತೆನೋ ಸೊಸೆನೋ, ಅತ್ತೆನೋ ಸೊಸೆನೋ. ಸೊ 1,30,00,000 ಮಹಿಳಾ ಯಜಮಾನಿಗೆ ಕೊಡ್ತೇವೆ. ಇದರಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. 17,500 ಕೋಟಿ ರೂಪಾಯಿ ಉಳಿದ ತಿಂಗಳುಗಳಿಗೆ ಜೋಡಿಸ್ತೇವೆ, ಮೊಬಿಲೈಸ್ ಮಾಡ್ತೇವೆ, ಮತ್ತೆ 100% ಖರ್ಚು ಮಾಡ್ತೇವೆ. ಇದು ಗೃಹ ಲಕ್ಷ್ಮಿ, ಇದು ಗ್ಯಾರಂಟಿ, ಒಂದನೇ ಗ್ಯಾರಂಟಿ. ಎರಡನೇ ಗ್ಯಾರಂಟಿ ಗೃಹ ಜ್ಯೋತಿ. ಇದು ಈ ಗೃಹ ಬಳಕೆ ಮಾಡ್ತಾರಲ್ಲ, ವಿದ್ಯುತ್ ಕಮರ್ಷಿಯಲ್ ಬೇರೆ, ಇದು ಗೃಹ ಬಳಕೆಯವರೆಗೂ ಕೊಡ್ತೀವಿ ಅಂತ ನಾವು ಹೇಳಿರೋದು, ಕಮರ್ಷಿಯಲ್ಗಲ್ಲ. ಇದು ಎಷ್ಟು ಜನ ಬಳಸ್ತಾ ಇದ್ದಾರೆ, ಗೃಹ ಬಳಕೆಯವರು ಇದ್ದಾರೆ, ಅವರಲ್ಲಿ 99% ಕವರ್ ಆಗುತ್ತೆ. 99% 99% ಆಫ್ ದಿ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್. ಇಷ್ಟು ಜನಕ್ಕೆ ಕವರ್ ಆಗ್ತದೆ. ಈ ತಿಂಗಳಿಂದ ಅಂದ್ರೆ ಜುಲೈ ತಿಂಗಳಿಂದ ಈ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಪ್ರಕ್ರಿಯೆ ಜೂನ್ 18ರಿಂದ ಪ್ರಾರಂಭಿಸಲಾಗಿದ್ದು ಅದು ಮುಗಿತಾ ಬಂದಿದೆ. 1 ಕೋಟಿ ಜನ ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ 1 ಕೋಟಿ ಜನ ರಿಜಿಸ್ಟರ್ ಮಾಡಿಸಿದ್ದಾರೆ. ಇಂಗ್ಲಿಷ್ನಲ್ಲಿ ರಿಜಿಸ್ಟರ್ ಅಂತಲ್ವೇನೆ, ಕರೆಕ್ಟ್? ನೋಂದಣಿ ಮಾಡ್ಕೊಂಡಿದ್ದಾರೆ. ನೋಂದಣಿ ಮಾಡ್ಕೊಂಡಿದ್ದಾರೆ 1 ಕೋಟಿ ಈಗಾಗಲೇ
ಜೂನ್ 18ನೇ ತಾರೀಕಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 1 ಕೋಟಿಗೂ ಹೆಚ್ಚು ಜನ ನೋಂದಾಯಿಸಿಕೊಂಡಿದ್ದಾರೆ. ಇದಕ್ಕೆ ವರ್ಷಕ್ಕೆ ತಗಲ್ತಕ್ಕಂಥ ಖರ್ಚು 9,000 ಕೋಟಿ ರೂಪಾಯಿ. ಅಂದರೆ ಈಗ ಅದು ಉಳಿದಿರೋ ಅವಧಿಗೆ ವರ್ಷಕ್ಕೆ 5. ಅಂದರೆ ಈಗ ಅದು ಉಳಿದಿರೋ ಅವಧಿಗೆ ವರ್ಷಕ್ಕೆ 5. ಅದು ಉಳಿದಿರೋ ಅವಧಿಗೆ ವರ್ಷಕ್ಕೆ 5.